ಬ್ರೇಕ್ನ ನಂತರ ಮತ್ತೊಮ್ಮೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಓಕೆ, ಈಗಂತೂ ಸ್ವೀಟ್ ಹೇಳ್ಕೊಡ್ತಾ ಇದ್ದೀರಾ, ಅದು ಕೂಡ ಗೆಣಸಿನ ಪಾಯಸ, ರೈಟ್? ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಮೊದಲಿಗೆ ಏನು ಕೊಡಲಿ ನೀವು? ಕುಕ್ಕರ್ ಕೊಡಿ ನಮಗೊಂದು. ಗ್ಯಾಸ್ ಆನ್ ಮಾಡ್ಕೊಳ್ಬೇಕಾ? ಹಾಂ, ಗ್ಯಾಸ್ ಆನ್ ಮಾಡಿ ಮತ್ತೆ ಅದಕ್ಕೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ. ಓಕೆ, ಸಾಕಾ? ಸೊ ಗೆಣಸನ್ನು ಫಸ್ಟಿಗೆ ಬೇಯಿಸ್ಕೊಳ್ಬೇಕು. ಓಕೆ, ಬೆನ್ನತ್ತೆ ಕ್ಯಾಪ್. ಸೊ ಇದು ಬೇಗ ಬೇಯುತ್ತೆ. ಒಂದು ಎಷ್ಟು ವಿಷಲ್ ಬರಬೇಕು? ಒಂದು 2 ಸಾಕು, ಸಾಕಾಗುತ್ತೆ. ಸಾಕು. ಓಕೆ, ನಾವು ಗೆಣಸನ್ನು ಹಾಗೆ ಬೇಯಿಸ್ಕೊಂಡು ತಿಂತೇವೆ. ಈಗಿನ ಮಕ್ಕಳು ತಿನ್ನೋದಿಲ್ಲಲ್ವಾ, ಅದಕ್ಕೋಸ್ಕರ ನಾವು ಈ ರೀತಿ ಮಾಡಿ, ಅಂದ್ರೆ ಮುಂಚಿನವರೆಲ್ಲ ಚಾ ಟೈಮ್ಗೆ, ಅಂದ್ರೆ ಈವ್ನಿಂಗ್ ಚಾದು ಟೈಮ್ಗೆ ಇದನ್ನ ಬೇಯಿಸ್ಕೊಂಡು ತಿಂತಾರೆ. ಹೌದು, ಗೆಣಸಿನ ಪುಡಿಯ ಅಥವಾ ಗೆಣಸಿನ ಪುಡಿ ಕೂಡ ಮಾಡ್ಕೊಳ್ತಾರೆ. ಸೊ ಆಗಿದೆ, ಆಫ್ ಮಾಡ್ಕೊಳ್ಳೋಣ. ಓಕೆ, ಆಫ್ ಮಾಡಿ. ಈಗ ಇದನ್ನು ಸೈಡಿಗೆ ಇಡುವ ನಾವು. ಓಕೆ, ಆ ನಂತರ ಒಂದು ಪ್ಯಾನ್ ತಗೊಳ್ಳುವ. ಓಕೆ, ಅದಕ್ಕೊಂಚೂರು ತುಪ್ಪ ಹಾಕುವ. ಸೊ ತುಪ್ಪ ಹಾಕ್ಕೊಳ್ಬೇಕಾ? ಹಾಂ, ಈಗ ಇದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ ನಂತರ ತುಪ್ಪ ಹಾಕುವ. ಸೊ ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸ್ತಿದ್ದೇವೆ ಕೇಸಿ ಶುದ್ಧ ಹಸುವಿನ ತುಪ್ಪ. ಸೊ ಪಾಯಸ ಎಲ್ಲ ಮಾಡ್ಕೊಳ್ಳುವಾಗ ನಮ್ಮ ಈ ತುಪ್ಪ ಯೂಸ್ ಮಾಡಿದರೆ ಅಂದರೆ ಫ್ರೇಗ್ರೆನ್ಸ್ ಕೂಡ ಒಳ್ಳೆಯದಿರುತ್ತೆ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಹೌದು. ಈಗ ಇದಕ್ಕೆ ನಾನು ಬೇಕಾದಂಥ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಬೋದು. ಸೊ ಪಾಯಸ ಅಂದಮೇಲೆ ಬೇಕೇ ಬೇಕು. ಇದನ್ನು ಹಾಕೋದ್ರಿಂದನೇ ಪಾಯಸಕ್ಕೆ ಕಡೆ ಹೌದು, ಬರೋದು. ಕರೆಕ್ಟ್. ಇಲ್ಲಾದರೆ ಪಾಯಸ ಅದು ಆಗೋದಿಲ್ಲ. ಅಂದರೆ ತಿನ್ನುವಾಗ ಅದೆಲ್ಲ ಜಗಿಲಿಕ್ಕೆ ಸಿಕ್ಕಿದ್ರೆ ಖುಷಿ ಆಗ್ತದೆ ತುಂಬ. ಸೊ ಇದು ಡಿಶ್ ಬಂದ್ಬಿಟ್ಟು ಅಂದರೆ ನೀವೇ ಕಲ್ತ್ಕೊಂಡದ, ಅಂದರೆ ಟ್ರೈ ಮಾಡಿ ನಾನೇ ಕಲ್ತ್ಕೊಂಡಿರೋದು. ಅಂದರೆ ಮಕ್ಕಳಿಗೆ ಫಸ್ಟು ಗೆಣಸು ಬೇಯಿಸಿ ಕೊಡ್ತಾ ಇದ್ವಿ. ಓಕೆ, ಅವರು ತಿಂತಾನೆ ಇರಲಿಲ್ಲ. ಅದಕ್ಕೆ ಎಂತ ಮಾಡಿದ್ದು, ಸ್ವೀಟ್ ಅದರ ಅಂಗಡಿನ ತರಬೇಕು, ಅವರ ಹೊಟ್ಟೆ ಎಲ್ಲ ಹಾಳಾಗ್ತದಲ್ವ, ಅದಕ್ಕೆ ಸೊ ಇದನ್ನು ನೀವೇ ಹಾಗಾದರೆ ಟ್ರೈ ಮಾಡಿದ್ದು. ಓಕೆ, ನೆಕ್ಸ್ಟ್ ಹಾಗಾದರೆ ನಮ್ಮ ವೀಕ್ಷಕರಿಗೆ ಕೂಡ ಟ್ರೈ ಮಾಡ್ಕೊಡ್ಬೋದು ಮನೆಯಲ್ಲಿ. ಹೌದು. ಇದಕ್ಕೆ ನೀಗ ಸ್ವಲ್ಪ ಹಾಲನ್ನು ಹಾಕಿ ಬೇಯಿಸುವ. ಮತ್ತು ಇದಕ್ಕೆ ಸಕ್ಕರೆ ಒಂದು ನಿಮಗೆ ಅದರ ಗೆಣಸಿನ ಒಂದು ಅಂದಾಜು ನೋಡಿ ಹಾಕ್ಕೊಳ್ಬೋದು. ಗೆಣಸು ಆಲ್ರೆಡಿ ಸ್ವೀಟ್ ಇರುತ್ತೆ, ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗೆ ಕೂಡ ಅದನ್ನು ಮ್ಯಾಶ್ ಮಾಡಿ ಕೊಡ್ತಾರೆ ಗೆಣಸನ್ನು. ಹೌದು. ಸೊ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಈ ರೀತಿ ಪಾಯಸ ಮಾಡಿ ಕೊಡ್ಬೋದು. ಅಂದರೆ ಮಕ್ಕಳೀಗ ಸ್ವೀಟ್ ತಿನ್ನೋದೇ ಮರ್ತು ಹೋಗಿದ್ದಾರೆ. ಮನೆಯಲ್ಲಿ ಮಾಡಿದ ಸ್ವೀಟ್ ಆಗೋದೇ ಇಲ್ಲ, ಹೊರಗಿದೆ ಅಂಗಡಿದ ಸ್ವೀಟು ಕೇಕ್ ಹೇಳಿ ತಿಂತಾರೆ. ಅದಕ್ಕೋಸ್ಕರ ಮನೆಯಲ್ಲಿ ಸೊ ಆದಷ್ಟು ಮನೆಯಲ್ಲಿ ಮಾಡ್ಕೊಂಡ ತಿಂಡಿ ಖಾದ್ಯವನ್ನೇ ತಿನ್ಬೇಕು. ಇದು ಮತ್ತೆ ಆರೋಗ್ಯಕ್ಕೆ ಕೂಡ ಒಳ್ಳೇದು. ಈ ಕಡೆ ನಮ್ದು ಹಣ ಕೂಡ ಉಳಿತದೆ, ಹಣದ ಪ್ರಶ್ನೆ ಬರುದಿಲ್ಲ. ಬಟ್ ಆದ್ರೆ ಕೈ ಕಾಲು ಮೂಳೆ ಗಟ್ಟಿಗೋಸ್ಕರ ಗೆಣಸು ತುಂಬಾ ಆರೋಗ್ಯಕರವಾದದ್ದು. ಈಗಿನ ಮಕ್ಕಳು ಗೆಣಸು ಕೂಡ ತಿನ್ನೋದು ಕಡಿಮೆ, ಚಿಪ್ಸ್ ಕೊಟ್ರೆ ತಿಂತಾರೆ. ಪೋಡಿ ತಿಂತಾರೆ, ಎಣ್ಣೆ ಐಟಮ್ಸ್ ತಿಂತಾರೆ. ಹೀಗೆ ಅದಕ್ಕೋಸ್ಕರ ಮನೆಯಲ್ಲೇ ಮಾಡಿ ಕೊಡುವ. ಈಗ ಹಾಲು ಕುದೀತಲ್ವಾ, ಈಗ ಅದನ್ನು ಸ್ಟೀಮ್ ಆಗಿದೆ. ಓಕೆ, ಆಗಿದೆ ಇದು. ಈಗ ಅದನ್ನು ಚೆಂದ ಮಾಡಿ ಸ್ಮ್ಯಾಶ್ ಮಾಡಿಕೊಂಡು ಜಾಸ್ತಿ ಟೈಮ್ ಕೂಡ ತೆಕ್ಕೊಳ್ಳೋದಿಲ್ಲ ನಿಮಗೆ. ಗೆಣಸು ಬೇಯಲಿಕ್ಕೆ ಬೇಗ ಬೇಯ್ತದೆ. ಕುಕ್ಕರಲ್ಲಿ ಅಲ್ಲದಿದ್ರೆ ಕೂಡ ಹೀಗೆ ಇಟ್ಟರೆ ಕೂಡ ಚಂದ ಬೇಯ್ತದೆ, ಬೇಗ ಬೇಯ್ತದೆ. ಹೌದು. ಸ್ವಲ್ಪ ಬೇಗ ಫಾಸ್ಟ್ ಮಾಡಲಿಕ್ಕೆ ಬೇಕಿದ್ದವರಿಗೆ ಕುಕ್ಕರಲ್ಲಿ ಇಟ್ಕೊಳ್ಬೋದು, ಎಮರ್ಜೆನ್ಸಿ ಪಾಯಸ. ಹೌದು. ಇದನ್ನು ಗಂಟೆ ಎಲ್ಲ ಬಿಡಿಸ್ಬೇಕು. ಓಕೆ, ಸ್ವಲ್ಪ ಹಾಲಂದರೆ ಗೆಣಸು ಎಷ್ಟು ತಗೊಳ್ತೇವೆ ಅದರ
ಪ್ರಕಾರ ತಗೊಳ್ಬೇಕು, ಇಲ್ಲಾಂದ್ರೆ ಸ್ವಲ್ಪ ಕಡಿಮೆ ತಗೊಳ್ಬೇಕು, ಇಲ್ಲಾಂದ್ರೆ ಮತ್ತೆ ಗಟ್ಟಿ ಕೂಡ ಆಗ್ತದೆ ಇದು. ಹೋಗ್ತಾ ಹೋಗ್ತಾ ಸೊ ಅದಕ್ಕೆ ಗಂಟು ಬೀಳಬಾರ್ದು, ಅಲ್ಲಿ ಕಲರ್ಸ್ ಅನ್ನು ಇರಬೇಕಲ್ಲ. ಇದೇನಿಲ್ಲ, ಬಟ್ ಆದರೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತದಲ್ಲ. ಈಸಿನೇ ಇದು, 3 ಐಟಮ್ ಇದ್ರೆ ಆಯ್ತು. ಗೆಣಸು, ಹಾಲು ಮತ್ತು ಬೇಗ ಯಾರಿಗೆ ಸ್ವೀಟ್ ತಿನ್ಬೇಕು ಅಂತ ಎನಿಸಿದಾಗ ರಫ್ ಮನೆಯಲ್ಲಿ ಒಂದು ಗೆಣಸಿದ್ರೆ ಈ ರೀತಿ ಮಾಡ್ಕೊಳ್ಬೋದು. ಉಳಿದ ಐಟಮ್ಸ್ ಎಲ್ಲ ನಮ್ಮ ಮನೇಲಿ ಇರ್ತದೆ, ಅದರಿಂದನೇ ಮಾಡ್ಕೊಳ್ಬೋದು, ಕ್ವಿಕ್ ಆಗಿ ಮಾಡ್ಕೊಳ್ಬೋದು. ಹೌದು. ಓಕೆ, ನಿಮ್ಮ ಬಗ್ಗೆ ಹೇಳಿ ಮ್ಯಾಮ್. ಅಂದರೆ ನೀವು ಏನು ಮಾಡ್ಕೊಂಡಿದ್ದೀರಿ? ನಾನು ಆ್ಯಕ್ಚುಲಿ ಆಶಾ ವರ್ಕರ್. ಓಕೆ, ಅಂದರೆ ಆಶಾ ಕಾರ್ಯಕರ್ತೆ. ಹೌದು. ಓಕೆ, ಎಲ್ಲಿ? ಅಂದರೆ ಇಲ್ಲೇ ನಮ್ಮದು ಮಂಗಳೂರಲ್ಲಿ ಕೋಡಿಕಲ್ಲಲ್ಲಿ. ಅಂದರೆ ಆಶಾ ಕಾರ್ಯಕರ್ತ ಅಂದರೆ ತುಂಬ ಕೆಲಸ ಇರುತ್ತೆ. ಅಂದರೆ ಮನೆ ಮನೆಗೆಲ್ಲ ಹೋಗಬೇಕು, ಸ್ವಲ್ಪ ಅವರಿಗೆ ಅಂದರೆ ನಾಲೆಜ್ ಎಲ್ಲ ಕೊಡಬೇಕು ಆರೋಗ್ಯದ ಬಗ್ಗೆ. ಕರೆಕ್ಟ್. ಸೊ ನೀವು ಅಂದರೆ ಈ ರೀತಿ ಫುಡ್ ಮಾಡುವಾಗಲೇ ಅಂದ್ಕೊಂಡೆ ಆರೋಗ್ಯದ ಬಗ್ಗೆ ತುಂಬ ಅಂದರೆ ಕನ್ಸರ್ನ್ ಇದೆ ನಿಮಗೆ ಮಕ್ಕಳಿಗೆಲ್ಲ. ಹೆಚ್ಚಾಗಿ ಅಂದರೆ ಅಂಗನವಾಡಿಯಲ್ಲಿ ವರ್ಕ್ ಮಾಡೋದು ಆಶಾ ಕಾರ್ಯಕರ್ತ ಅಂದರೆ? ನಾವು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ. ಓಕೆ, ಈಗ ಆಯ್ತಲ್ವಾ, ಇಷ್ಟು ಸಾಕು, ಸ್ವಲ್ಪ ಕುದ್ರೆ ಸಾಕದು. ಓಕೆ, ಮತ್ತು ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಹಾಕೋದು. ಮತ್ತು ಗ್ಯಾಸ್ ಆಫ್ ಮಾಡುವ. ಸಾಕೆಷ್ಟು? ಸಾಕು. ಆಫ್ ಮಾಡ್ಕೊಳ್ಳೋಣ. ಆಫ್. ಸರ್ವ್ ಮಾಡ್ಕೊಳ್ಳಿ. ಸಿಹಿಯಾದ ಗೆಣಸಿನ ಪಾಯಸ ರೆಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪಾಯಸ ತಿಂದಿದ್ದೇನೆ, ತುಂಬ ಟೈಪ್ ತಿಂದಿದ್ದೇನೆ, ಇದಂತೂ ಇವತ್ತಿದು ಸ್ಪೆಷಲ್ ಗೆಣಸಿನ ಪಾಯಸ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸಿಹಿಯಾದ ಗೆಣಸಿನ ಪಾಯಸ ನಿಮಗೂ ಮಾಡ್ಕೊಳ್ಬೇಕಾ? ಹಾಗಾದರೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಒಂದ್ಸಲ ನೋಡ್ಕೊಂಡು ಬನ್ನಿ. ಗೆಣಸಿನ ಪಾಯಸ ತಯಾರಿಸುವ ವಿಧಾನ. ಮೊದಲಿಗೆ ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕಿ ಗೆಣಸನ್ನು 2 ವಿಸಿಲ್ ಬರುವವರೆಗೂ ಬೇಯಿಸಿ. ನಂತರ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಗೋಡಂಬಿ ಬಾದಾಮಿಯನ್ನು ಹುರಿದಿಟ್ಟುಕೊಳ್ಳಿ. ಆ ನಂತರ 1 ಕಪ್ ಹಾಲನ್ನು ರುಚಿಗೆ ಅನುಸಾರವಾಗಿ ಸಕ್ಕರೆ ಹಾಕಿ ಕುದಿಸಿಕೊಳ್ಳಿ. ಬಳಿಕ ಬೇಯಿಸಿದ ಗೆಣಸನ್ನು ಕಿವುಚಿಕೊಂಡು ಹಾಲಿಗೆ ಸೇರಿಸಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದಿಟ್ಟ ಗೋಡಂಬಿ ಬಾದಾಮಿಯನ್ನು ಸೇರಿಸಿ ಬೆರೆಸಿ. ಈಗ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಗೆಣಸಿನ ಪಾಯಸ ತಯಾರು. ಓಕೆ, 2 ಕೂಡ ಸ್ಪೆಷಲ್ ಡಿಶ್. ಒಂದು ಫಸ್ಟ್ ಇದು ತಾಳಿಪಟ್ಟು ಟೇಸ್ಟ್ ಮಾಡ್ಕೊಳ್ಳೋಣ. ಓಕೆ, ನೀವು ಕೂಡ ಮಾಡ್ಕೊಳ್ಳಿ ಮೇಡಮ್. ಮೊಸರು ಕೂಡ ತಂದಿದ್ದೀರಿ ಇದರ ಜೊತೆ. ಹೌದು. ತಿನ್ನಿ ಮ್ಯಾಮ್. ಸಾಫ್ಟ್ ಆಗಿದೆ, ತುಂಬಾನೇ ಸಾಫ್ಟ್ ಇದೆ, ಮತ್ತೆ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ, ಒಳ್ಳೆದಿದೆ. ಅದು ಕೂಡ ಮೊಸರು ಜೊತೆ ಇನ್ನೂ ಚೆನ್ನಾಗಿರುತ್ತೆ. ಹೌದು. ಬ್ರೇಕ್ಫಾಸ್ಟಿಗೆ ಒಳ್ಳೆದಾಗುತ್ತೆ. ಅಂದರೆ ಬೆಳಿಗ್ಗೆ ಎಲ್ಲ ವೆಜಿಟೇಬಲ್ಸ್ ಪ್ಲಸ್ ಇದೊಂಥರ ರೋಟಿ ಟೈಪ್ ಕೂಡ. ದೋಸೆ ಆದರೆ ರಾತ್ರಿ ಹಿಟ್ಟಿನಿ ಹಾಕಬೇಕು, ಅದೆಲ್ಲ ಮಾಡಬೇಕಲ್ವಾ, ಇದು ಈಸಿಯಾಗಿ ಮಾಡ್ಕೊಳ್ಬೋದು. ಬೇಕಂದಾಗಲೇ ರಪ್ಪ ಮಾಡ್ಕೊಳ್ಬೋದು. ಚೆನ್ನಾಗಿದೆ, ಟೇಸ್ಟ್ ಒಳ್ಳೆ ಬಂದಿದೆ ತುಂಬಾನೇ. ಪಾಯಸ ಇನ್ನು ಟೇಸ್ಟ್ ಮಾಡ್ಕೊಳ್ಳಿ ಮೇಡಮ್. ನಾನಂತೂ ಗೆಣಸಿದು ಪಾಯಸ ಫಸ್ಟ್ ಟೈಮ್ ಟ್ರೈ ಮಾಡ್ಕೊಳ್ತೀನಿ. ಬಿಸಿ ಇದೆ. ಹೌದು. ಚೆನ್ನಾಗಿ ಬಂದಿದೆ. ಅಂದರೆ ಗೆಣಸಿದಂತಾನೆ ಗೊತ್ತಾಗ್ತಿಲ್ಲ ಫ್ಲೇವರ್. ಅಂದರೆ ತುಪ್ಪ ಕೂಡ ಹಾಕಿದ್ದೀರಿ, ಸೊ ಎಲ್ಲ ಮಿಕ್ಸ್ಡ್ ಒಳ್ಳೆ ಫ್ಲೇವರ್ ಕೊಡ್ತಾ ಉಂಟು. ಚೆನ್ನಾಗಾಗಿದೆ. ಸೊ 2 ಕೂಡ ಚೆನ್ನಾಗಿತ್ತು. ನನಗಂತೂ ಗೆಣಸಿದು ಪಾಯಸ ಅಂತೂ ತುಂಬಾ ಇಷ್ಟ ಆಯಿತು. ಈಸಿ ಕೂಡ, ಅಂದರೆ 3 ಐಟಮ್ ಇದ್ದರೆ ಸಾಕು, ಬೇಗನೆ ಮಾಡ್ಕೊಳ್ಬೋದು. ಓಕೆ, ನೀವು ನಮ್ಮ ಅಡುಗೆ ಮನೆಗೆ ಫಸ್ಟ್ ಟೈಮ್ ಬಂದಿದ್ದೀರಿ, ನಿಮ್ಗೆ ಹೇಗೆ ಅನ್ನಿಸ್ತು ಮ್ಯಾಮ್ ನಮ್ಮ ಜೊತೆ ಇವತ್ತು? ನನಗೆ ಬರಬೇಕಾದ್ರೆ ಲೇಟ್ ಆಯಿತು, ಅದು ನನಗೆ ಭಯ ಆಗ್ತಾಯಿತ್ತು. ಅಂದರೆ ಫಸ್ಟ್ ಟೈಮ್ ಅಲ್ವಾ ಟಿ ವಿ ಹತ್ರ ಮಾತಾಡೋದು. ಆದರೆ ನೀವು ಫಸ್ಟ್ ಟೈಮ್ ಆದರೆ ಕೂಡ
ತುಂಬಾ ಚೆನ್ನಾಗಿರೋ 2 ರೆಸಿಪಿ, ಅದು ಕೂಡ ಇದು ಗೆಣಸಿದು ಪಾಯಸ ಅಂತೂ ನೀವೇ ಮಾಡ್ಕೊಂಡದ್ದು. ಸೊ ನಮ್ಮ ವೀಕ್ಷಕರಿಗೆ ಹೇಳಿಕೊಟ್ರಿ. ಸೊ ನಿಮ್ಗಂತೂ ಥ್ಯಾಂಕ್ ಯು ಸೋ ಮಚ್. ನಿಮಗೆ 2 ಸೂಪರ್ ಆದ ಡಿಶಸ್ ಹೇಳಿಕೊಟ್ಟ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ವತಿಯಿಂದ ಈ ಕಾಣಿಕೆ. ಥ್ಯಾಂಕ್ ಯು. ನಾನಾ ಮಸಾಲ ಇವರ ಕಡೆಯಿಂದ ಈ ಕಾಣಿಕೆ. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ 2 ರೆಸಿಪಿ ಅಂತೂ ತುಂಬಾ ಚೆನ್ನಾಗಿತ್ತು. ಅದು ಕೂಡ ಗೆಣಸಿನ ಪಾಯಸ ಅಂತೂ ತುಂಬಾ ಕ್ವಿಕ್ ಆಗಿ ಮಾಡಿಕೊಟ್ರು. ನೀವು ಕೂಡ ಮನೆಯಲ್ಲಿ ಇದನ್ನು ಖಂಡಿತವಾಗಿ ಟ್ರೈ ಮಾಡ್ಕೊಳ್ಬೇಕು ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಹೊಸ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.